ಜಯದುರ್ಗ ಪ್ರೊಡಕ್ಷನ್ನಲ್ಲಿ ಮೂಡಿಬಂದ ಬೆಲ್ಚಪ್ಪ ತುಳು ಚಿತ್ರ ಬೆಳ್ಳಿ ತೆರೆಗೆ ಬರಲು ಸಜ್ಜಾಗಿದೆ. ಆಗಸ್ಟ್ 9ರಂದು ಉಡುಪಿ ಮತ್ತು ಮಂಗಳೂರಿನ ಚಿತ್ರಮಂದಿರದಲ್ಲಿ ಚಿತ್ರ ತೆರೆ ಕಾಣಲಿದೆ ಎಂದು ಚಿತ್ರದ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ನೀಡಿದ ರಜನೀಶ್ ದೇವಾಡಿಗ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಚಿತ್ರ ಉಡುಪಿಯ ಕಲ್ಪನಾ ಚಿತ್ರಮಂದಿರ, ಕಾರ್ಕಳದ ಪ್ಲಾನೆಟ್ ಹಾಗೂ ಮಲ್ಟಿಪ್ಲೆಕ್ಸ್ ಮಂದಿರಗಳಾದ ಮಣಿಪಾಲದ ಐಎನ್ಎಕ್ಸ್ ಹಾಗೂ ಭಾರತ್ ಸಿನಿಮಾಸ್ನಲ್ಲಿ, ಮಂಗಳೂರಿನ ಜ್ಯೋತಿ, ಮೂಡಬಿದ್ರೆಯ ಮರಶ್ರೀ, ಸಿನಿಪೋಲಿಸ್, ಪಿವಿಆರ್ ಮತ್ತು ಭಾರತ್ ಸಿನಿಮಾಸ್ನಲ್ಲಿ ಬೆಲ್ಚಪ್ಪ ಬರಲಿದ್ದಾನೆ ಎಂದು ಹೇಳಿದರು. ಬೆಲ್ಚಪ್ಪ ವರ್ಮಕಾರಿಕ ಶುಕ್ರವಾರ ಕರೋಳಿಯದಕ್ಕ ಬರೋದು ಅಕ್ಲೆ ಐಕ ಮಾತೆ ನನ್ನಕಲ ಸಪೋರ್ಟ್ ಬೋರ್ಡು ಫಸ್ಟ್ ಸುರುಕೇಕಿನೊಂದಲ್ಲೇ ಬೇಕೊಂಡ ಬಾರಿ ಮಸ್ತ್ ಕಷ್ಟದ ಮದಿನ ಒಂದು ಸಿನಿಮಾ ಒಂದಿನ ರಂಗೇ ಡೈರೆಕ್ಷನ್ ಒಂದು ಸಾಧಾರಣ ಎಲ್ಲ ಬಜೆಟೆಡ್ ಹೈ ಕ್ವಾಲಿಟಿ ಬಂದ ಒಂದು ಸಿನಿಮಾ ಅಂತ ಬನ್ನಲ್ಲಿ ಸುತ್ತ 14 ದಿನದ ಪೂರ್ಣ ಪ್ರಮಾಣದ ಚಿತ್ರೀಕರಣಕ್ಕೆ ಮುಗಿತದೆ. ಒಂದು ತುಳುನಾಡು ಒಂದು ದಾಖಲೆ ಬರೆಯೋದಿಲ್ಲ. 4 ಸಾಂಗ್ ಒಂದು ಫೈಟ್ ಒಟ್ಟು ಸೇರಿದು 14 ದಿನ ಒಂದು ಮುಗಿತದ ಈ ಶೂಟಿಂಗ್. ಈ ಸಾಂಗ್ 4 ಸಾಂಗ್ ಉಂಟು. ವಿಕ್ರಮ್ ಸರ್ವೆ ಮಾಡ್ತಾರೆ ಮ್ಯೂಸಿಕ್ ಮಾಡಿದ್ದಾರೆ. ఒక ರಾಗ ಸಂಯೋಜನೆ, ఒక ರಿಲೀಕ್ಸ್ ಬೈ ನಮ್ಮ ಭರತ್ ಕುಮಾರ್ ಉಂಟು. ಅಂಚನೆ ಈ ಚಿತ್ರದ ಸಾಹಸ ದೃಶ್ಯ ಗೌರವ ವೆಂಕಟೇಶ್ ಮಾಡಿದ್ದಾರೆ. ఒక ಸಾಹಸ ವಾಟರ್ ಫೈಟ್ ಆದ ಒಂದು ಮಲ್ಪೇಡು ಮಲ್ದ ಅವಳೊಂದು ಮಸ್ತ್ ಎಡ್ಡೆ ಬೈದದು. ಟೋಟಲ್ ಸಿನಿಮಾ ಎಡ್ಡೆ ಕ್ಲಾರಿಟಿ ಎಡ್ಡೆ ಮಟ್ಟದ ಕೊಟ್ಟು ಬೈದದು. ಈ ಸಂದರ್ಭ ಸ್ಕೈಲಾರ್ಕ್, ಸುಕನ್ಯಾ, ಸುಪು ಮೂಡಬಿದ್ರೆ, ಸಂತೋಷ್ ಶೆಟ್ಟಿ ಮಿಚಾರ್, ಸಂಜು ಮಿಚಾರ್, ಭರತ್ ಕುಮಾರ್, ದಿನೇಶ್ ಹಿರಿಯಡ್ಕ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕ್ಯಾರೆಟ್ ಇತ್ತೆ ಬಲ್ದರ್ನಿ ಕ್ಯಾರೆಟ್ ಮಾರವು ಮೂಲಂಜತ ಹೊಸತ್ತು ಸೆಂಟಿಮಿನಿ ಅವಲೊಂಡ ಮೈಸೂರು ಲೆನ್ಸರ್ ಬ್ಲಾಕ್ ಆಫ್ ಬಿಪಿ ರಾಯಲ್ ಸ್ಟಾಕ್ ಇಂಪೀರಿಯಲ್ ಬ್ಲೂ ಐಬಿ ಡೈರೆಕ್ಟರ್ಸ್ ಪೋಸ್ಟರ್ ಪಡ್ವೇಜರ್ ಗೋಲ್ಕುಂಡ